ಆರ್ಥಿಕ ಮುಗ್ಗಟ್ಟಿನಿಂದ ಶಾಲೆಯನ್ನು ಮುಚ್ಚುತ್ತದೆ ಎಂಬ ಹೇಳಿಕೆಯಿಂದ ಗೊಂದಲಗೊಂಡು ವಿದ್ಯಾರ್ಥಿಗಳ ಪೋಷಕರು ಗಲಾಟೆ ನಡೆಸಿದ ಘಟನೆ ಮಂಗಳೂರಿನ ಬೋಳಾರದಲ್ಲಿ ನಡೆದಿದೆ. ಇನ್ಫೆಂಟ್ ಜೀಸಸ್ ಜಾಯ್ಲ್ಯಾಂಡ್ ಶಾಲೆಗಳನ್ನು ಮುಚ್ಚಲಾಗುತ್ತಿದೆ ಎಂದು ಶಾಲೆಯ ಮುಖ್ಯಸ್ಥೆ ಫ್ರಾನ್ಸಿಸ್ ಪಿಂಟೋ ಹೇಳಿಕೆ ನೀಡಿದ್ದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳ ಪೋಷಕರು ಶಾಲೆಗೆ ಆಗಮಿಸಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥೆಯನ್ನು ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಶಿಕ್ಷಣಾಧಿಕಾರಿಯನ್ನು ಕರೆಯಿಸಿ ಸಭೆಯನ್ನು ನಡೆಸಿದ ಘಟನೆ ನಡೆದಿದೆ. ಕಳೆದ 30 ವರ್ಷಗಳಿಂದ ಈ ಶಾಲೆಯ ತರಗತಿ ನಡೆಯುತ್ತಿದೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾರ್ಜನೆ ಮಾಡಲಾಗ್ತಾ ಇದೆ. ಸುಮಾರು 300 ಮಂದಿ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಆದರೆ ಆರ್ಥಿಕ ಮುಗ್ಗಟ್ಟಿನಿಂದ ಶಾಲೆಯ ಕೆಲವು ಶಿಕ್ಷಕರು, ಮುಖ್ಯ ಶಿಕ್ಷಕಿಯರು ಜೊತೆಗೆ ಸೇರಿ ಶಾಲೆಯನ್ನು ಮುಚ್ಚುವ ಹಂತಕ್ಕೆ ಬಂದಿದೆ ಎನ್ನುವ ಒಂದು ಆರೋಪ ಕೇಳಿ ಬರ್ತಾ ಇದೆ. ನಮ್ದು ಪ್ರಾಬ್ಲಮ್ ಕೇಳಲಿಕ್ಕೆ ಇಲ್ಲ. ಅವರು ನನಗೆ ನಿನ್ನೆಯಿಂದ ವಿಷಯ ಗೊತ್ತದು. ನಿನ್ನೆ ಸಡನ್ ವಿಷಯ ಗೊತ್ತಾಯ್ತು, ಕ್ಲೋಸ್ ಮಾಡ್ತಾರಂತ. ಸಡನ್ ಕ್ಲೋಸ್ ಮಾಡಿದ್ರೆ ನಮ್ದು ಮಕ್ಕಳ ಫ್ಯೂಚರ್ ವಿಷಯ ಇದು. ನಾವೇನ್ ಮಾಡಬೇಕು? ಕ್ಲೋಸ್ ಮಾಡಿದ್ರೆ 1 ಇಯರ್ ಕಂಟಿನ್ಯೂ ಮಾಡಲಿ, ನೆಕ್ಸ್ಟ್ ಇಯರ್ ಬೇಕಾದ್ರೆ ಕ್ಲೋಸ್ ಮಾಡಲಿ. ಬೆಳಿಗ್ಗೆ ಅವರು ಸಡನ್ಲಿ ಪ್ರಿನ್ಸಿಪಲ್ ಅವ್ರ ಮೇಡಮ್ ಬಂದು ಹೇಳಿದ್ರು, ನಾವು ಏನೇ ಪ್ರಾಬ್ಲಮ್, ನಂದು ಪ್ರಾಬ್ಲಮ್ ಪರ್ಸ್ನಲ್, ಆದ್ದರಿಂದ ನಾನು ಸ್ಕೂಲ್ ಕ್ಲೋಸ್ ಮಾಡ್ತೇನೆ ಅಂತ. ನಾವು ಬೇರೆ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಏನಾದರೂ ಸಹ ನಾವು ಹೇಳಿದೆ 1 ಇಯರ್ ಕ್ಲೋಸ್ ಇದು ಮಾಡಿ, ಕಂಟಿನ್ಯೂ ಮಾಡಿ, ನೆಕ್ಸ್ಟ್ ಬೇಕಾದ್ರೆ ಕ್ಲೋಸ್ ಮಾಡಿ. ನಾವು ಯಾವ ವಿಶ್ವಾಸ ಅವ್ರು ಕೇಳಲಿಕ್ಕೆ ತಯಾರಿಲ್ಲ, ಸೀದಾ ಹೋಗಿದ್ರು. ಮೊನ್ನೆ ಮೀಟಿಂಗ್ ಬಂದವರು ಒಂದು ಮಹಿಳೆ ಇದ್ದಾರೆ, ಮೀಟಿಂಗ್ ಬಂದ ಮಹಿಳೆ ಇದ್ದಾರೆ. ಅವರಿಗೆ ಮತ್ತೆ ಮೊನ್ನೆ ಸೋಮವಾರ ಮಂಡೆಗೆ 20 ಜನ ಪೇರೆಂಟ್ಸ್ ಕರೆದು ಹೇಳಿದ್ರಂತೆ. ಅದು ಅದರಲ್ಲಿ ಒಬ್ಬರು